ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇನಿದ ಸುದ್ದಿಗೊಂಚಲು ಶುರು ಮಾಡ್ತದಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಶ್ರೀ ಕ್ಷೇತ್ರ ಪಿಲಾರು ಶ್ರೀ ಮಹಾಲಕ್ಷ್ಮಿ ಮಂದಿರಡು ಪ್ರತಿಷ್ಠಾ ವರ್ಧಂತ್ಯುತ್ಸವದ ಅಂಗವಾದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಶುಕ್ರವಾರ ಕಾಣೆ ನಡೆದನು. ಶ್ರೀ ಕ್ಷೇತ್ರ ಪಿಲಾರು ಶ್ರೀ ಮಹಾಲಕ್ಷ್ಮಿ ಮಂದಿರಡು ಪ್ರತಿಷ್ಠಾ ವರ್ಧಂತ್ಯುತ್ಸವದ ಅಂಗವಾದ ಅಸೇಗೋಳಿ ಶ್ರೀ ತಿರುಮಲೇಶ್ವರ ಭಟ್ರಿನ ಪೌರೋಹಿತ್ಯಡು ಶ್ರೀ ಸತ್ಯನಾರಾಯಣ ಪೂಜೆದ ಸಂಭ್ರಮಲು ಶುಕ್ರವಾರ ನಡೆದನು. ಕಾಂಡೆ ಸಾಮೂಹಿಕ ಪ್ರಾರ್ಥನೆ, ಸ್ಥಳಶುದ್ಧಿ, ಆಚಿತಾರೈದ ಗಣಯಾಗ ಆದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆದ ಕಥಾಪರಾಯಣಲು ಶುರುವಾಂಡು. ಸ್ವಕ್ಷೇತ್ರಗಳು ಕಲಶ ಮಧ್ಯರು ಬಿಂಬ ಮಧ್ಯರು ಸುತ್ತಿಕಾ ಮಧ್ಯರು ಆ ಧ್ಯಾನ ಆವರಣಾದಿ ಸಕಲ ಷೋಡಶ ಪೂಜನ ಮತ ಮಲ್ಪೇರುಳ್ಳ ಮಲ್ಪಜನ ಸೇವೆಯ ಮಾತನ ಭಂಡಾರಗ ಪೊರ್ನೋಡು ಸ್ವೀಕಾರ ಮಾಡ್ತದೆ. ಆಯ್ತ ಪರಿಪೂರ್ಣ ಫಲನ ಸಮಸ್ತ ಭಗವದ್ಭಕ್ತಿಯ ಪ್ರತಿ ಮಲ್ಪಾದುಗುರು ಅಂಜನೆ ಅಕ್ಲಕಲ ಉದ್ದೇಶವಾದ ಪ್ರತ್ಯೇಕವಾದ ಸೇವೆಗಳ ಪರಿಪಾದ ಅಖಿಲ ಇಷ್ಟಾರ್ಥ ಬೆಳಗಿಸಾದ ಗುರುದು ಆ ಕಥೆ ನೆಂಚಿನ ಮತ ಫಲಗಳು ಮಲ್ಪೇರ ದುಃಖ ಶೋಕಾದಿ ಶಮನಂ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಮತ್ತರ ವಿಜಯಪ್ರದ ಮಲ್ಪಜನ ಆ ಪಂಚ ಫಲಗಳು ಸಕುಟುಂಬ ಸಮಸ್ತ ಭಗವದ್ಭಕ್ತಿಯ ಪ್ರತಿ ಮಲ್ಪಾದ ಗುರುದು ಸದಾಕಾಲ ಅಕ್ಲಕಲ ಇಷ್ಟಾರ್ಥವನ್ನು ಬೆಳಗಿಸಾದ ಗುರುದು ಪುತ್ತಾನ ತೊಡರು ಯಾವ ರೀತಿ ಪ್ರಕಾಶಮಾನವಾದ ನಂಗೆ ಬಳುಪನ ಮರ್ಪಣ ಅಂಚನ ಜೀವನ ಪರ್ಯಂತರವಾದ ಬಳುಪಂದು ಜಾದ ಗುರುದು ಆ ಕ್ಷೇತ್ರ ಮತ್ತೆ ಏನು ಮಾತ್ರ ಕೈ ಮುಗಿಲಕ್ಕೆ ಮಾತ್ರ ಲಕ್ಷಣ ಇಮ್ಮೂರು ಅನುಗ್ರಹ ಮನಪಾದ ಗುರುದು ಉತ್ತರೋತ್ತರವಾದ ಅಭಿವೃದ್ಧಿ ಮತ್ತೆ ಬೆಳಗಾದ ಗುರುಡು ಗುರುನಂಚಿನ ಸೇವೆ ಮಾತನ್ನ ಬಂಡಾರ ಪುರ್ಲುಡು ಸ್ವೀಕಾರ ಮಂತ್ರಗಳು ಪಡೆದು ಕರ್ಮಾಂಗದ ಆರಂಭ ಕಾಲ ಭಕ್ತಿ ಬರಕವಾದ ಸರ್ವೇರ್ಲಾಯ್ತು ಮಲಪಜಿನ ಪ್ರಾರ್ಥನೆ ಉಂತಿನಾಡು ಸಿದ್ಧ ಮತ್ತೆ ಅಡ್ಡವರು ಯಾರಿಗಾನಿಜ ಬಾಬಾನೇ ಜನ್ಮ ಜನ್ಮಾಂತರಾನಿಜ ತಾರನಾಗದ ಸಂತೆ ಕೃಷ್ಣಾಮದೇವನೇ ಷಷ್ಠನಾಳಿಕೆಯ ವಿಘ್ನೇಶ್ವರ ದೇವರನ್ನ ಪೂರ್ಣವಾಗಿ ಪ್ರಸಾದ ಪಡೆಯಲಿಲ್ಲ. ಕಾಲಘಟ್ಟದಲ್ಲಿ ಈ ಲೋಕದ ಆದಿ ದಂಪತಿಗಳು ಅವೆದು ಬೊಕ್ಕ ಪೂತ ಪೂಜೆ ಬೊಕ್ಕ ಅರಿವನದ ಪಾಯಸ ಅದು ಮಂಗಳಾರತಿ ನಡೆತಂಡು. ಕೂಡ ಕಥೆದ ವಿಶೇಷವಾದ ಸಾರಾಂಶದ ಧ್ಯಾನ ಆವರಣದ ಷೋಡಶ ಪೂಜೆ ಮಾಡ್ತದೆ, ಕಥಾಶ್ರವಣ ಮಾಡ್ತದೆ, ಕಥೆಗಳ ಮಾತ ಕೇಳೋಣ. ಆ ಪ್ರಕಾರವಾದ ಆ ಕಥೆ ಪಣ್ಣಂಚಿನ ಮಾತ ಫಲಪುರ ಸಕಟುಂಬಗೂ ಬಂದು ಬಾಂಧವರೇ ಪ್ರತಿಫಲಪಾದ ಕುರಿತು ದುಃಖ ಶೋಕಾದಿ ಶಮನಂ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯ ಪ್ರವರ್ಧನ ಆ ಪಂಚಫಲಪುರ ಸಕಟುಂಬಗೂ ಬಂದು ಬಾಂಧವರೇ ಮಾತೆಗಳ ಪ್ರತಿಫಲಪಾದ ಮಧ್ಯಾಹ್ನಡೆ ಶ್ರೀ ಮಹಾಲಕ್ಷ್ಮಿ ದೇವರಿಗೆ ಕುಂಕುಮಾರ್ಚನೆಯಾದ ಮಹಾಪೂಜೆ ನಡೆತಂಡು.
ಐದು ದೇವಿಗಳ ನಿವೇದನೆ ಮಾಡ್ತಿಲ್ಲ ಈಗ ಖಂಡಿತವಾದ ಐಕೆ ಅಷ್ಟೊಂದು ಬರ್ಬೇರಿಗೆ ಅಂಜನೇ ಆವಡ ಅಪ್ರಕಾರವಾದ ಈ ಪೊರ್ತರು ಬೇರೆ ಅಕ್ಲಾಕಲ ಇಷ್ಟಾರ್ಥ ಮಾತಾಡಿದ್ದು ಅಕ್ಲಾಕಲ ನಿವೇದನೆ ಮಲ್ಪಿರ ಈಗ ಅಷ್ಟು ತದಾಸ್ತ ಮಲ್ಪಾದ ಗುರುದು ವಿಶೇಷವಾದ ಏರ್ಮಾತ ಮತ ವಿಶೇಷವಾದ ಬೇರೆ ಬೇರೆ ಸೇವೆಗಳಾದ ಪುತ್ರ ಸೇವೆ ಅದು ಬೇರೆ ಬೇರೆ ಸೇವೆಗಳೆಲ್ಲ ಮುಲ್ಪ ಅರ್ಪಣೆ ಮಾಡ್ತೀರಾ ಅಕ್ಲೆಲ್ಲ ಅಕ್ಲ ಇಷ್ಟಾರ್ಥ ಬಡಿಗೆ ಸಾಧ ಗುರುದು ಜೊಕ್ಲೇಮ ಸತ್ಬುದ್ಧಿ ಸದ್ವಿದ್ಯಾಪ್ರತಿ ಮಲ್ಪಾದ ಗುರುದು ಅಕ್ಲಾಕ ಮಲ್ಪ ವೃತ್ತಿ ಉದ್ಯೋಗ ವ್ಯವಹಾರ ಶತಸ ಲಕ್ಷ್ಮೀ ಕೀರ್ತಿ ಪೂರಕವಾದ ಜೀವನ ಅವರದು ಬೊಕ್ಕ ಅನ್ನ ಪ್ರಸಾದ ವಿತರಣೆ ನಡೆತಂಡು. ಶ್ರೀ ಮಹಾಲಕ್ಷ್ಮಿ ಮಂದಿರದ ಗೌರವ ಅಧ್ಯಕ್ಷರು ದಿವಾಕರ್ ಬಗಂಬಿಲ, ಅಧ್ಯಕ್ಷರು ರಮೇಶ್ ಗಟ್ಟಿ ಪಿಲಾರು, ಉಪಾಧ್ಯಕ್ಷರು ಸುರೇಶ್ ಗಟ್ಟಿ, ಪ್ರಧಾನ ಕಾರ್ಯದರ್ಶಿ ಆನಂದ ಗಟ್ಟಿ, ಜೊತೆ ಕಾರ್ಯದರ್ಶಿ ಧನರಾಜ್ ಬೊಕ್ಕ, ಪದಾಧಿಕಾರಿಗಳು ಸದಸ್ಯರು, ಮಹಿಳಾ ಮಂಡಲದ ಗೌರವ ಅಧ್ಯಕ್ಷರು ಸವಿತಾ ದಿವಾಕರ್, ಅಧ್ಯಕ್ಷರು ಶೋಭಾ ಪ್ರವೀಣ್ ಗಟ್ಟಿ, ಉಪಾಧ್ಯಕ್ಷರು ಚಂದ್ರವತಿ ತಿಮ್ಮಪ್ಪ ಗಟ್ಟಿ, ಗೌರವ ಸಲಹೆಗಾರರು ಭಾರತಿ ರಮೇಶ್ ಶೆಟ್ಟಿ, ಸುಜಾತಾ ಜಯಂತ್ ನಾಯಕ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಉದಿಪನಲೇಸ್ ತೊಕ್ಕೋಡು ಗ್ರ್ಯಾಂಡ್ ಸಿಟಿದ F20 ವಂಚನೆ ಮಾಡಿಗೆಡು 14 ತಾರೀಕಿಗೆ ಐತಾರ ಕಾಂಡೆ 10 ಗಂಟೆಗೆ ನಡಪೆರೆ ಉಂಡು ಪಂಡದ ಸಂಘದ ಅಧ್ಯಕ್ಷರು ವಿಕ್ರಮ್ ಬಂಗೇರ ತಿಳಿಪಾದರು. ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಉದಿಪನಲೇಸ್ ತೊಕ್ಕೋಡು ಗ್ರ್ಯಾಂಡ್ ಸಿಟಿದ F20 ವಂಚನೆ ಮಾಡಿಗೆಡು ಏಪ್ರಿಲ್ 14 ತಾರೀಕಿಗೆ ಐತಾರ ಕಾಂಡೆ 10 ಗಂಟೆಗೆ ನಡಪೆರೆ ಉಂಡು ಪಂಡ ತೆರಿಪಾಯಿನ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ವಿಕ್ರಮ್ ಬಂಗೇರ ಆಡಳಿತ ಕಚೇರಿನ ಕುಡ್ಲಾ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ದ ಮಾಜಿ ಅಧ್ಯಕ್ಷರು ವಕೀಲರು ಎಂಪಿ ನೊರೋನ ಉದಿಪನ ಮಲ್ಪೆರೆ ಉಳ್ಳೇರು. ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಭಟ್ ತಲಪಾಡಿ ತುಡರ್ ಬೆಳಗಾಯರ ಉಳ್ಳೇರು. ಭದ್ರತಾ ಕೊಠಡಿನು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಕೆಳಗಿನ ಕೋಟೆಕಾರ್ ಬುತ್ತುದ ಕೃಷ್ಣ ಶೆಟ್ಟಿ ಉದಿಪನ ಮಲ್ಪೆರೆ ಉಳ್ಳೇರ್ ಪಂಡದ ವಿಕ್ರಮ್ ಬಂಗೇರ ವಿವರ ಕೊರಿಯರು. ಹೃದಯ ಭಾಗದಲ್ಲಿ ನಮ್ಮ ತೊಕ್ಕೋಟಿನಲ್ಲಿ ಗ್ರ್ಯಾಂಡ್ ಸಿಟಿ ಅನ್ನುವಂಥ ಬಿಲ್ಡಿಂಗ್ನಲ್ಲಿ F20 ಒಂದು ಸಂಖ್ಯೆಯಲ್ಲಿ ನಮ್ಮ ಈ ಸೌಹಾರ್ದ ಸಹಕಾರಿ ಸಂಘವು ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಇದರ ಆಡಳಿತ ಕಚೇರಿಯನ್ನು ಶ್ರೀಯುತ MP ನೊರೋನ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಅದೇ ರೀತಿ ದೀಪ ಬೆಳಗಿಸುವಿಕೆಯನ್ನು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಭಟ್ ತಲಪಾಡಿ ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಭದ್ರತಾ ಕೊಠಡಿಯನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ
ಕೆಳಗಿನ ಕೋಟೆಕಾರು ಗುತ್ತಿನ ಶ್ರೀ ಕೃಷ್ಣ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ. ಭದ್ರತಾ ಕೋಶವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ನಿಗಮದ ನಿರ್ದೇಶಕರಾಗಿರುವಂಥ ಶ್ರೀಮತಿ ಭಾರತಿ ಭಟ್ಟಿಯವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೊಠಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸೌಹಾರ್ದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಲಯನ್ ಎ ಸುರೇಶ್ ರೈ ಅವರು ನೆರವೇರಿಸಲಿಕ್ಕಿದ್ದಾರೆ. ಗಣಕಯಂತ್ರವನ್ನು ಶ್ರೀಯುತ ಭಾಸ್ಕರ್ ದೇವಸ್ಯ ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ನಗದು ಕೌಂಟರನ್ನು ಗುರುಪ್ರಸಾದ್ ಬಂಗೇರ ಇವರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ನಿಗಮದ ಗೌರವಾನ್ವಿತ ಪ್ರಾಂತೀಯ ಅಧಿಕಾರಿಯಾಗಿದ್ದಾರೆ. ಸಂಘದ ಲಾಂಛನ ಮತ್ತು ನಾಮಫಲಕವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿಯ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಶ್ರೀಯುತ BS ವಿಜಯ್ ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಆನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು MP ನೊರೊನ್ನ ಸರ್ ಅವರು ಮಾಡಲಿಕ್ಕಿದ್ದಾರೆ. ಶ್ರೀಯುತರು MCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಆ ದಿನ ನಮಗೆ ಆಶೀರ್ವಚನ ನೀಡಲಿಕ್ಕೆ ಇರುವಂಥವರು MS ತಂತ್ರಿ ಖ್ಯಾತ ಜ್ಯೋತಿಷಿ ಅವರು. ಅದೇ ರೀತಿ ನಮ್ಮ ಕೇಂದ್ರ ಜುಮ್ಮಾ ಮಸೀದಿ ಮತ್ತು ದರ್ಗಾ ಶರೀಫ್ನ ಮಾನ್ಯ ಅಧ್ಯಕ್ಷರಾಗಿರುವಂಥ ಜನಾಬ್ ಹನೀಫ್ ಹಾಜಿ ಅವರು ನೆರವೇರಿಸಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಸಂತ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನ್ನೂರು ಇದರ ಪ್ರಧಾನ ಧರ್ಮಗುರುಗಳಾಗಿರುವಂಥ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಇವರು ಕೂಡ ಆಶೀರ್ವಚನವನ್ನು ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ನಂದಿನಿ ಪತ್ತಿನ ಸಹಕಾರಿ ಸಂಘ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಯುತ ಶಶಿಧರ್ ಶೆಟ್ಟಿ ಕೆರಮ ಕಟೀಲು ಇವರು ಇರ್ತಾರೆ. ಅಧ್ಯಕ್ಷತೆಯನ್ನು ವಿಕ್ರಮ್ ಬಂಗೇರ ಅವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ನಿರಕು ಠೇವಣಿ ಪತ್ರವನ್ನು ಮಾಜಿ ಸೈನಿಕರಾಗಿರುವಂಥ ಶ್ರೀಯುತ ವೆಂಕಟೇಶ್ ಕುಂಪಲ ಇವರು ಮಾಡಲಿಕ್ಕಿದ್ದಾರೆ. ಜಯ ಭಾರತ ನಗದು ಪತ್ರವನ್ನು ಡಾಕ್ಟರ್ ಆಶಾಲತಾ ಎಸ್ ಸುವರ್ಣ ಗೋಕರ್ಣನಾಥೇಶ್ವರ ಕಾಲೇಜಿನ ಪ್ರಾಂಶುಪಾಲರು ಇವರು ಮಾಡಲಿಕ್ಕಿದ್ದಾರೆ. ಮಾಸಿಕ ಠೇವಣಿ ಖಾತೆ ಪುಸ್ತಕದ ಬಿಡುಗಡೆಯನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬ್ಳ ಇದರ ಯೋಗ ಶಿಕ್ಷಕಿ ಶ್ರೀಮತಿ ಜಯಶ್ರೀ ಅವರು ಮಾಡಲಿಕ್ಕಿದ್ದಾರೆ. ಉಳಿತಾಯ ಖಾತೆಯ ಪುಸ್ತಕವನ್ನು ಹಿಂದೂಸ್ತಾನ್ ಭಾವ ಬಿಲ್ಡರ್ಸ್ನ ಮಾಲಕರಾಗಿರುವಂಥ ಶ್ರೀಯುತ ಅಬ್ದುಲ್ ಖಾದರ್ ಕೆ ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಸ್ವಸಹಾಯ ಗುಂಪಿನ ನಡಾವಳಿ ಪುಸ್ತಕವನ್ನು ಉಳ್ಳಾಲ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾಗಿರುವಂಥ ಶ್ರೀಯುತ ಬಾಲಕೃಷ್ಣ HS ಇವರು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿರುವಂಥವರು ಸಂತ ಆಗ್ನೆಸ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಅರುಣ್ ಉಳ್ಳಾಲ ಮತ್ತು ಬೆಂಗಳೂರಿನ ಯುವ ಉದ್ಯಮಿಯಾಗಿರುವಂಥ ಶ್ರೀಯುತ ಪ್ರಕಾಶ್ ಕುಂಪಲ ಇವರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರ್ತಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ AS ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪೊರವು ಕೊರಿಯರು. ಸಹಕಾರಿ ಸಂಘದ ನಾವು ಠೇವಣಿಯ ಮೇಲೆ ಆಕರ್ಷಕ ಬಡ್ಡಿ ದರದಲ್ಲಿ ನಿರಕು ಠೇವಣಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ಸರ್. ಅದರಲ್ಲಿ ಹಿರಿಯ ನಾಗರಿಕರಿಗೆ, ವಿಕಲಚೇತನರಿಗೆ, ಸಂಘ ಸಂಸ್ಥೆಗಳಿಗೆ ಮತ್ತು ಸೇನಾ ಯೋಧರಿಗೆ ಒಂದು 0.5% ಹೆಚ್ಚಿಗೆ ಬಡ್ಡಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಉಳಿತಾಯ ಖಾತೆ, ಪಿಗ್ಮಿ ಖಾತೆ ಮತ್ತು ಆವರ್ತಕ ಠೇವಣಿ ಅಂದರೆ RD ಖಾತೆಯನ್ನು ನಮ್ಮ ಸಂಘದಲ್ಲಿ ನಾವು ನೀಡ್ತಾ ಇದ್ದೇವೆ. ಮತ್ತು ನಗದು ಪತ್ರ ಅಂದರೆ ಡಬ್ಲಿಂಗ್ ಅನ್ನು 96 ತಿಂಗಳಲ್ಲಿ ದ್ವಿಗುಣಗೊಳ್ಳುವಂತಹ ಒಂದು ಇದನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಸಾಲ ಸೌಲಭ್ಯಗಳಲ್ಲಿ ನಾವು ಚಿನ್ನಾಭರಣ ಮತ್ತು ಅಡವು ಸಾಲ ಮತ್ತು ಚಿನ್ನಾಭರಣ ಖರೀದಿ ಸಾಲಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ ಸರ್. ಸ್ವಸಹಾಯ ಸಂಘಗಳಲ್ಲಿ ಅಂದರೆ ಮಹತ್ವದ ಹೆಜ್ಜೆ ಇಡುವ ಉದ್ದೇಶದೊಂದಿಗೆ ಸಹಕಾರಿಯು ಸ್ವಸಹಾಯ ಗುಂಪನ್ನು ಪ್ರವರ್ತಿಸ್ತಾ ಇದೆ. ಅದೇ ರೀತಿ ಸ್ಥಿರಾಸ್ತಿ ಸಾಲ, ಗೃಹ ಸಾಲ, ಜಾಮೀನು ಸಾಲ, ವಾಹನ ಸಾಲ, ಭದ್ರತಾ ಸಾಲ ಹಾಗೆ ಎಲ್ಲ ರೀತಿಯ ಈ ಸಾಲ ಸೌಲಭ್ಯವನ್ನು ಕೂಡ ನಾವು ಈ ಸಹಕಾರಿ ಸಂಘದಲ್ಲಿ ನೀಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಒಂದು ಸ್ಲೋಗನ್ ಏನಿದೆ ಅಂತ ಹೇಳಿದರೆ, ಒಂದಾಗಿ ಸಾಗೋಣ, ಒಟ್ಟಾಗಿ ಬೆಳೆಯೋಣ ಅಂತ ಹೇಳಿ ನಾವು ಒಂದು ಈ ಸಹಕಾರಿಯ ಸಂಘದಲ್ಲಿ ನಾವು ಈ ಒಂದು ಸ್ಲೋಗನನ್ನು ಇಟ್ಕೊಂಡಿದ್ದೇವೆ ಸರ್.
ಮತ್ತು ಒಂದು ವಿಶೇಷ ದಿನದಂದರೆ ನಮ್ಮ ಸೌರಮಾನ ಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿಯ ದಿನದಂದು ನಮ್ಮ ವಿಶೇಷ ದಿನದಂದು ಈ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ನಾನು ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯವರಲ್ಲಿ ಮಾಧ್ಯಮರಿಗೆ ಮಿತ್ರರಿಗೆ ಒಂದು ಧನ್ಯವಾದ ಮತ್ತು ಸ್ವಾಗತ ಮತ್ತು ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಸರ್. ನಿರ್ದೇಶಕರು ಆದರ್ಶ್ KN ಬೊಕ್ಕ ಶ್ರೀಮತಿ ವಿಜಯಲಕ್ಷ್ಮಿ ಸುದ್ದಿಗೋಷ್ಠಿ ಒಡಿಗೇತರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲಬೈಲ್ ಶ್ರೀ ವೈದ್ಯನಾಥ ದೈವಸ್ಥಾನದ ಸಾನದಾಯನ ಜಾತ್ರಾ ಮಹೋತ್ಸವದ ಸಂದರ್ಭಡ್ ಶ್ರೀ ವೈದ್ಯನಾಥ ಮಹಿಳಾ ಬಳಗದಕ್ಲು ತಂಕ್ಲಿನ ವಾರ್ಷಿಕೋತ್ಸವವನ್ನು ಆಚರಿಸಾವಂದು ಬರದಿದ್ದು ಈ ಸರ್ತಿದ 3ನೇ ವರ್ಷದ ವಾರ್ಷಿಕೋತ್ಸವ ಲೇಸು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗುರುವಾರ ಬಯರ್ ನಡೆತಂದು. ಉಳ್ಳಾಲಬೈಲ್ ಶ್ರೀ ವೈದ್ಯನಾಥ ದೈವಸ್ಥಾನದ ಸಾನದಾಯನ ಜಾತ್ರಾ ಮಹೋತ್ಸವದ ಅಂಗವಾದ ಶ್ರೀ ವೈದ್ಯನಾಥ ಮಹಿಳಾ ಬಳಗದಕ್ಲು ತಂಕ್ಲಿನ ವಾರ್ಷಿಕೋತ್ಸವವನ್ನು ನಡಪೊಂದು ಬರೊಂದಿತ್ತದು 3ನೇ ವರ್ಷದ ವಾರ್ಷಿಕೋತ್ಸವ ಲೇಸು ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ಮಾತೃವಂದನಾ ಕಾರ್ಯಕ್ರಮನು ಗುರುವಾರ ಬಯರ್ ನಡಪಾಯಿರು. ಕಾರ್ಯಕ್ರಮದ ಪಾಲ್ಪಡೆಯಿನ ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಸಲಹೆಗಾರರು ಯು ನಾರಾಯಣ್ ಅಪ್ಪೆಲ್ಲೆನು ಗೌರವಿಸವಳು ಅಕ್ಲೆನೆರ್ದು ಎಡ್ಡೆ ರೀತಿದ ಸಲಹೆ ಸಹಕಾರ ಆಶೀರ್ವಾದನ ಪಡೆಯನುಡು. ಅಕ್ಲೆನ ಆಶೀರ್ವಾದನೆ ನಮಕ್ ಸ್ಫೂರ್ತಿದಾಯಕ ಪಂಡದು ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಸತ್ಯಯುಗದಲ್ಲಿ ನಾವು ಅದರಂತ ತ್ರೇತಾಯುಗದಲ್ಲಿ ಅದರಂತ ದ್ವಾಪರ ಯುಗದಲ್ಲಿ ಹಾಗೂ ಈ ಕಲಿಯುಗದಲ್ಲಿಯೂ ಈ ಸಂಸ್ಕೃತಿಯನ್ನು ನಾವು ಉಳಿಸಿಕೊಂಡು ಬಂದಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಇವತ್ತು ಹಿರಿಯ ಮಾತೆಯರನ್ನು ನಾವು ವೇದಿಕೆಯಲ್ಲಿ ಕೂತುಗೊಳಿಸಿ ವೇದಿಕೆಯಲ್ಲಿ ಅವರನ್ನು ಉತ್ತಮ ರೀತಿಯಲ್ಲಿ ಗೌರವಿಸಿ ಅವರ ಆಶೀರ್ವಾದವನ್ನು ನಾವೆಲ್ಲರೂ ಇಲ್ಲಿ ನಮ್ಮ ಮಹಿಳಾ ಬಳಗದವರು ಪಡೆದಿರುವುದು ಒಂದು ಸಂತೋಷದ ವಿಷಯ. ಇದಕ್ಕೆ ದೇವರ ಆಶೀರ್ವಾದ ಸದಾ ಯಾವಾಗಲೂ ಇರಲೆಂದು ಹಾಗೂ ಈ ಮಹಿಳಾ ಬಳಗದ ಎಲ್ಲ ಸದಸ್ಯರು ತಮ್ಮ ಜೀವನದ ಉತ್ತಮ ಭವಿಷ್ಯತ್ತನ್ನು ಇಲ್ಲಿ ರೂಪಿಸಿಕೊಳ್ಳಲೆಂದು ಈ ಭವಿಷ್ಯತ್ತು ಅವರ ಮಕ್ಕಳಿಗೂ ಮತ್ತು ಮಕ್ಕಳಿಗೂ ಅವರಿಂದ ಅವರು ಮುಂದಕ್ಕೆ ಈ ವೇದಿಕೆಯಲ್ಲಿ ಬರುವಂತ ಕಾಲಘಟ್ಟವು ಒಂದು ದಿನ ಬರುವುದು. ಆ ದಿವಸಕ್ಕೂ ನಾವು ಕಾಲವನ್ನು ಕಾಯುತ್ತಿರುವ ಈಗ ನಾವು ತಿಳಿಸಬಾರದು ಎಂದರೆ ಮಾತೆಯರಲ್ಲಿ ಈಗ ನಾವು ಎಲ್ಲರೂ ನಮ್ಮ ಹಿರಿಯ ಅಜ್ಜಿಗಳಂತ ನಾವು ಹೇಳುವುದಿಲ್ಲ, ಅಮ್ಮನ ಅಮ್ಮ ಅಮ್ಮಮ್ಮ. ಈ ಅಮ್ಮಮ್ಮ ಎಂಬ ಶಬ್ದ ಉಂಟಲ್ಲ ಈಗ ಎಲ್ಲ ಮಕ್ಕಳಲ್ಲಿಯೂ ಇದೆ. ಅಂದ್ರೆ ಅವರಿಗೆಲ್ಲರೂ ಅವಿಭಕ್ತ ಕುಟುಂಬ, ಭಕ್ತ ಕುಟುಂಬ ಹಾಗೂ ಏಕ ಖಾಲಿ ಗಂಡ ಹೆಂಡತಿ ಮಕ್ಕಳು ಇರುವ ಕುಟುಂಬದಲ್ಲಿ ಸಹ ನಾವು ಈ ತಾಯಂದಿರನ್ನು ಗೌರವಿಸುವುದು, ಮಾತೆಯರನ್ನು ಗೌರವಿಸುವುದು, ಅವರ ಆಶೀರ್ವಾದವನ್ನು ಪಡೆಯುವುದು, ಅವರಿಂದ ನಾವು ಉತ್ತಮ ಸಲಹೆಯನ್ನು ಸಹಕಾರವನ್ನು ಪಡೆಯುವುದು, ಅವರ ಆಶೀರ್ವಾದವೇ ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇರಲಿ ಎಂದು ಆಶಿಸುತ್ತಾ ಈ ಪೊರ್ತು ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಸಲಹೆಗಾರರು ಜಗದೀಶ್ ಉಳ್ಳಾಲ್, ಅಜಿತ್ ಚೆ ಸುಲಾಯ, ಬಾಬು ಪಿಲಾರ್ರಿಗೂ ಮಾನಾದಿಗೆ ಮಾಡ್ತಾರೆ. ಪರಿಸರದ ಹಿರಿಯರು ಕೃಷ್ಣಮಕ್ಕ, ಮೋಹಿನಿ, ಕಮಲ, ರಾಧಾ ಮುತ್ತು ಮೊಕ್ಲೆಗೂ ಮಾತೃ ವಂದನೆ ಸಂದಾಯರು. ಮಾನದಿಗೆನ್ ಪಡೆವನ್ನ ಬಾಬು ಪಿಲಾರ್ ಪೊಂಜುಲಿನ ಮುತಾಲಿಗೆಡ್ ಮಲ್ತಿನ ಈ ಕಾರ್ಯಕ್ರಮಗ್ ಸೊಲ್ಮೆನ್ ಸಂದಾದ್ ದುಮ್ಮೊಂಜಿ ಕಾಲ ಇತ್ತಂಡು ಪೊಂಜವು ನಕ್ಲು ಕಾಲಿ ಅಟಿಲ್ದ ಕೋಣೆಗ್ ಸೀಮಿತ ಪಂಡದು ಇತ್ತಂಡು ಆಂಡ ಇತ್ತೆ ಆರ್ಥಿಕ ಬುಲೆಚುಲಾತಂಡು ಬೀಡಿ ಕಟ್ಟುನ ಪೊಂಜವು ನಕ್ಲೆಗ್ ಒಂತೆ ಕಾಸು ಬತ್ತಿ ಬೊಕ್ಕ ಅಕ್ಲಿನ ಜೋಕ್ಲು ವಿದ್ಯಾಭ್ಯಾಸ ಕಲ್ತದು ಇತ್ತೆ ರಡ್ಡು ತಲೆಮಾರು ಸೇರ್ದು ಇಂಚಿನ ಪೊರ್ಲುದ ಕಾರ್ಯಕ್ರಮನು ಮಲ್ತದೇರ್ ಪಂಡದು ಶುಭ ಹಾರೈಸೇರು. ಊರುದಕ್ಕಲೆ ಸೇರಿದು ಮಲ್ತಿನಂಚಿನ ಅವಳ ಮಹಿಳೆಯರ ನೇತೃತ್ವಗಳು ಮಲ್ತಿನ ಈ ಕಾರ್ಯಕ್ರಮಕ್ಕೂ ನಾನು ಸುರುಕಾದ ಒಂದನೇ ಸಲ್ಲಿಸ ಒಟ್ಟಿಗೆ ಒಂಜಿ ಕಾಲಡೆ ನಮ್ಮ ಪೊಂಜನ ಕುಲದ ಬಂಡ ಅಡಿಗೆದ ಕೋಣೆ ಬಿಡ್ತು ಪಿದೈ ಬರ್ರೆ ಚೀಪನ್ ಪುನಃ ಒಂಜಿ ಸಮಯ ಇತ್ತು.
ಆ ಸಮಯ ಬದಲಾವಣೆ ಆಯರ ಕಾರಣ ಅಲ್ಲ ಮುಲ್ಪದ ಆಕುಲಿತ್ತೆ ಪಂಡಲೆಕನಿ ಒಂಜಿ ಆರ್ಥಿಕ ಬೆಳವಣಿಗೆ ವಾರಿ ತಿರುಪತ್ತಿನೊಂಡ ಈ ಊರುಡು ಭಾರಿ ಜನ ಬೀಡಿ ಕಟ್ಟಣ ಹಾಕಲಿದ್ದೇರು. ಆ ಬೀಡಿ ಕಟ್ಟಣ ಪೊಂಜನಕಲ ಕೈಟ್ 4 ಕಾಸು ಬತ್ತಿನೊಡಕ್ಕ ಅಕ್ಕಲ ಜೋಕ್ಲು ವಿದ್ಯಾಭ್ಯಾಸ ಕಲ್ಪನೆಸರು ಅಂತ ಹೇಳಕ್ಕ ಅವೇ ಇತ್ತೆರಡನೇ ತಲೆಮಾರದ ಜೋಕು ಮತ್ತು ಉಳ್ಳೇರು ಕಲ್ತನಗಳು ಅಪ್ಪಲ್ಲ ದುಂಬದ ತಲೆಮಾರದಕ್ಕಲ್ಲ ರೆಡ್ ಪಾಲದಕ್ಕಲ್ಲ ಇಟ್ಟಿದ್ದು ಮಲ್ಪಂಚಿನ ಈ ಕಾರ್ಯಕ್ರಮ. ಆ ಒಂಜಿ 2ನೇ ತಲೆಮಾರದ ಜೋಕ್ಲು ಕಲ್ತದ ವಿದ್ಯಾಭ್ಯಾಸಗಳು ಮುಂದುವರಿಯಿದೆ ಬೇತೆ ಬೇತೆ ಬೇಲೆಡೆ ಸೇರುಡಿದ್ದಿತ್ತಲ್ಲ ಅಕ್ಕಳಿಗೆ ಹಾನಿ ವಿದ್ಯಾಭ್ಯಾಸ ಪಡೆದು ತಿಕ್ಕೊಂದಿತ್ತಿನ ಸ್ಕಾಲರ್ಶಿಪ್ಪು ಅವು ಬಹಳ ಮುಖ್ಯವಾದಿತ್ತು. ಆ ಒಂಜಿ ಸ್ಕಾಲರ್ಶಿಪ್ಪು ತಿಕ್ಕೊಂಡು ಪನ್ಪಣ ಏರೆಗೂ ಗೊತ್ತಿದ್ದಾಳೆ ಆ ಪೊರ್ತುಡು ಇಂಕು 1981 ಸೇರಿದಿಂಚ ಈ ಒಂಜಿ ಸ್ಕಾಲರ್ಶಿಪ್ಪು ಮಾತೆರೆಗಳ ಬೀಡಿ ಕಾರ್ಮಿಕರಿಗೆ ತಿಕ್ಕೊಂಡು ಪನ್ಪಣ ಬಹಳ ಪ್ರಯತ್ನ ಮಾಡ್ತದೆ. ಮುಲ್ಪ ವರ್ಷೋಡು 7,000 ಜೋಕ್ಲಿಗೆ ಸ್ಕಾಲರ್ಶಿಪ್ ಬರೆದು ಕೊಡ್ತಾನ ಆಯ್ತು ಒಂಜಿ ಪ್ರಭಾವ ಇನ್ನು ಓಡಿಮಟ್ಟ ಪಂಡ ಜೋಕ್ಲು ಕಲ್ತದ್ದು ವಿದ್ಯಾಭ್ಯಾಸ ಮುಂದುವರಿಯೋಣ ಸ್ಥಿತಿ ಬರ್ತದೆ. ಒಂಜಿ ಜನ್ರೇಷನ್ ಬದಲಾವಣೆ ಆದ ಅಕ್ಕ ಒಂಜಿ ಸ್ಥಿತಿಗತಿ ಬದಲಾವಣೆ ಆಪಂಚಿನ ಸ್ಥಿತಿಗೆ ಎತ್ತದಲ್ಲಿ ಯಾನ್ ಪಣ್ಣೆ ಸುರುಕು ಪಂಡ್ಲೆಕನೆ ಪಂಜನಕ್ಕಲು ಅಡಿಗೆದ ಕೋನಡಿತ್ತಿನಕ್ಕಲು ಇನ್ನು ಪಿದೇ ಬೈದೇರಿ ಪಿದೇ ಬೈತದ ಓಡಿಮುಟ್ಟ ಇದ್ದಾರೆ ಪಂಡ ಒಂಜಿ ಕಾರ್ಯಕ್ರಮ ಕೊರ್ಪನಾಡಿ ಮುಟ್ಟ ಈ ಊರು ಒಂಜಿ ಹಳ್ಳಿ ಪ್ರದೇಶಗಳು ಇತ್ತಿನ ಜನ ಒಂದೇ ವಿದ್ಯಾಭ್ಯಾಸ ಪಿರವರಿತಿತ್ತಿನ ಜಾಗೆ ಅಂಚೆ ಇತ್ತಿನಲ್ಲ ಮುಲ್ಪದ ಪಂಜನಕ್ಕಲು ಇನ್ನು ಹೊಸ ಜನ್ರೇಷನ್ ವಿದ್ಯಾಭ್ಯಾಸ ಕಲ್ತದೆ ತುಂಬದ ಜನ್ರೇಷನ್ ವಿದ್ಯಾಭ್ಯಾಸ ಇಚ್ಚಿಲ್ಲಲ್ಲ ಅಕ್ಕಲ ಮುಕ್ಕಲ ಒಟ್ಟಿಗೆ ಸೇರಿದು ಇನ್ನು ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲೇರಿ ನೀಡಿತ್ತೆ ಸಾಧಾರಣ ಅರ್ಧವಸಿ ಜನ ಅಕ್ಕಲ ಜೋಕ್ಲು ಅಕ್ಕಲು ಪ್ರೈಸ್ ಪಡೆದು ಮೂಲ ಅಕ್ಕಲ ಪ್ರತಿಭೆನೆ ತೋರಿಸ್ಬಾರ್ದು. ಈ ಪೊರ್ತು ಕ್ರೀಡಾಕೂಟದ ಗೆಂದಿನಕ್ಲಿಗೆ ಇನಾಮ್ ನೆನ್ಪಟ್ಟಿರು. ಶ್ರೀ ವೈದ್ಯನಾಥ ಮಹಿಳಾ ಬಳಗದ ಗೌರವ ಅಧ್ಯಕ್ಷರು ವನಜಾ, ಸಲಹೆಗಾರರು ಜಗದೀಶ್, ನಿವ್ಯಾಸ ಸೊಲ್ಯೂಷನ್ಸ್ದ ಪ್ರಾಜೆಕ್ಟ್ ಮ್ಯಾನೇಜರ್ ಸುಹಾನಾ ಜೆ ಉಚ್ಚಿಲ್, ಸಲಹೆಗಾರರು ಪದ್ಮನಾಭ, ಇಂಚಿತ್ತಿ ಪ್ರಮುಖರು ಲೇಸಗದ್ದೆಗಿಡಿದ್ದೇರು. ಜಿಯಾ, ಜೀವಿಕಾ, ಧನ್ಯ ಪ್ರಾರ್ಥನೆ ಪಂಡೇರು. ಕುಸುಮಗಟ್ಟಿ ಸಭೆ ನೆತ್ಕೊಂಡೇರು. ಶೋಭಾ ಯಾದವ್ ಬೊಕ್ಕ ವಾಣಿ ಸುನಿಲ್ ಸಭೆ ಸ್ಥಾರಿಕೆ ಮಾಡ್ತೇರು. ಚಿತ್ರಕಲಾ ವರದಿನ ಓದಿಯರು. ಅನು ನವ್ಯ ಬೊಕ್ಕ ನಿರ್ಮಲಾ ಇನಾಮ್ನದ ವಿವರಣ ಓದಿಯರು. ಪ್ರಮೀಳಾ ಟೀಚರ್ ಸೊಲ್ಮೆ ಸಂದಾಯರು. ಅವರದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತನು.
ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲ್ನ ಮುಗಿತಂದುಲ್ಲ. ನಿರಂತರ ಸುದ್ದಿಲೆಗೆ ತೋಂದು ಪ್ಲೇ ಪೊಸಕುರಲ್ 24x7.